ಹೋಟೆಲ್ಗಿಂತನೂ ರುಚಿಯಾಗಿರುವಂತಹ ಘಮಘಮ ಅನ್ನುವಂತಹ ಫಿಲ್ಟರ್ ಕಾಫಿಯನ್ನು ಫಿಲ್ಟರ್ ಇದ್ದರೂ ಇಲ್ಲದಿದ್ದರೂ ಮನೆಯಲ್ಲಿ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಸೂಪರ್ ಆಗಿರುವಂತಹ ಫಿಲ್ಟರ್ ಕಾಫಿನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಬೋದು. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಳ್ಳೆ ಕ್ವಾಲಿಟಿಯ ಕಾಫಿ ಪುಡಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಕಾಫಿ ಪುಡಿಯನ್ನು ಯಾವತ್ತೂ ಅಷ್ಟೇ ನೀವು ಏರ್ ಟೈಟ್ ಡಬ್ಬದಲ್ಲಿ ಕ್ಲೋಸ್ ಮಾಡಿಡಬೇಕು. ಇಲ್ಲದಿದ್ದರೆ ಅದು ಗಾಳಿ ಆಡಿದರೆ ಏನಾಗುತ್ತೆ ಅಂತಂದರೆ ಕಾಫಿ ಫ್ಲೇವರ್ ಹೊರಟೋಗುತ್ತೆ. ಹಾಗೆಯೇ ಕಾಫಿ ಪುಡಿಯನ್ನು ಸೆಲೆಕ್ಟ್ ಮಾಡುವಾಗ 80% ಅಷ್ಟು ಕಾಫಿ ಪುಡಿ ಇರುತ್ತೆ, ಕೆಲವರಲ್ಲಿ 20% ಅಷ್ಟು ಚಿಕೋರಿ ಇರುತ್ತೆ, ಕೆಲವರಲ್ಲಿ 60% ಅಷ್ಟು ಕಾಫಿ ಪುಡಿ, 40% ಅಷ್ಟು ಚಿಕೋರಿ ಇರುತ್ತೆ. ಚಿಕೋರಿ ಜಾಸ್ತಿ ಇದ್ದರೆ ಸ್ಟ್ರಾಂಗಾಗಿ ಬರುತ್ತೆ ಕಾಫಿ, ಬಟ್ ಏನು ಅಂತಂದರೆ ಅದನ್ನ ಡೈಲಿ ನಾವು ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ. ಆದ್ದರಿಂದ ಕಾಫಿ ಪುಡಿ ಜಾಸ್ತಿ ಇರುವಂಥದ್ದನ್ನೇ ತಗೋಬೇಕು. ಇವಾಗ ಮೇಯ್ನಾಗಿ ಬೇಕಾಗಿರೋದು ನಮಗೆ ಕಾಫಿ ಫಿಲ್ಟರ್ ಇಲ್ಲದಿದ್ದರೂ ಓಕೆ, ನಾನು ಆ ಮೆಥಡನ್ನು ಹೇಳ್ಕೊಡ್ತೇನೆ. ಫಿಲ್ಟರ್ ಇಲ್ಲದಿದ್ದರೆ ಯಾವ ಥರ ಮಾಡೋದು ಅಂತ. ಕಾಫಿ ಫಿಲ್ಟರ್ ಯಾವತ್ತಿದೆಯಲ್ವಾ, ಹೋಲಿರೋ ಪಾರ್ಟ್ ಇರುತ್ತಲ್ವ, ಅದು ಯಾವಾಗಲೂ ತುಂಬಾ ಕ್ಲೀನ್ ಇರಬೇಕು. ಇಲ್ಲದಿದ್ದರೆ ಕಾಫಿ ಡಿಕಾಕ್ಷನ್ ಕರೆಕ್ಟಾಗಿ ಫಿಲ್ಟರ್ ಆಗಲ್ಲ. ನಾನಿವಾಗ ಒಂದು 4 ಕಪ್ ಕಾಫಿ ಮಾಡಲಿಕ್ಕೆ ಡಿಕಾಕ್ಷನ್ಗೆ ಎಷ್ಟು ಪುಡಿಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ. 4 ಕಪ್ ಕಾಫಿ ಡಿಕಾಕ್ಷನ್ನಿಗೆ ನಿಮಗೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿಯನ್ನು ಹಾಕೋಬೇಕಾಗುತ್ತೆ. ಅಂದರೆ 1 ಕಪ್ಪಿಗೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಲೆಕ್ಕ, ಬಟ್ ತುಂಬಾ ಸ್ಟ್ರಾಂಗಾಗಿ ಬರುತ್ತೆ. ಲೈಟಾಗಿ ಬೇಕು ಅಂತಿದ್ದವರು ಇದಕ್ಕಿಂತ ಸ್ವಲ್ಪ ಕಮ್ಮಿ ಕಾಫಿ ಪುಡಿಯನ್ನು ಹಾಕೋಬೋದು. ಇವಾಗ ಇದಕ್ಕೊಂದು ಸ್ವಲ್ಪ ಸಕ್ಕರೆನ ಹಾಕೋಬೇಕು. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಕಾಫಿ ನಿಮಗೆ ತುಂಬಾ ಚೆಂದ ಫಿಲ್ಟರ್ ಆಗುತ್ತೆ. ನೀವು ಸಕ್ಕರೆ ಅಂದರೆ ಶುಗರ್ ಇರೋರು, ಅಂದರೆ ನೀವು ಶುಗರ್ ಎಲ್ಲ ತಿನ್ನದವರಾದರೆ ಶುಗರನ್ನು ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಇವಾಗ ಈ ಸೆಟ್ ಮಾಡುವಂಥ ಪಾತ್ರೆ ಇದೆಯಲ್ವ, ಅದನ್ನ ಇದರಲ್ಲಿ ಇಡಬೇಕು. ಕೆಲವೊಂದು ಸರಿ ನೀವು ಕಾಫಿಯನ್ನು ಸೆಟ್ ಮಾಡಿ ಈ ಪಾತ್ರೆಯನ್ನು ತೆಗೆದ್ರೂ ನಡೀತದೆ, ಅದರೊಳಗಡೆ ಇಟ್ಟರೂ ನಡೀತದೆ. ಈಗ ನೀರನ್ನು ಬಿಸಿ ಮಾಡ್ಕೋಬೇಕು. ನೀರನ್ನು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಒಂದು 75% ಬಿಸಿ ಆದರೆ ಸಾಕು. ಜಾಸ್ತಿ ಕುದಿದ್ರೆ ಒಮ್ಮೆಗೆ ಕಾಫಿ ಬೆಂದೋದಾಗುತ್ತೆ, ಆ ಥರ ಬೇಡ. ಇವಾಗ ನೀರು ಕೂಡ ನಮಗೆ ಬೇಕಾದಷ್ಟು ಹಾಕೋದಲ್ಲ, ಡಿಕಾಕ್ಷನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋದು. 4 ಕಪ್ಪಷ್ಟು ಕಾಫಿಗೆ 1 ಕಪ್ಪಷ್ಟು ಡಿಕಾಕ್ಷನನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ 1 ಕಪ್ಪಷ್ಟು ನೀರು ಮಾತ್ರ ಹಾಕೊತಾ ಇದ್ದೇನೆ. ಅದರಲ್ಲಿ ಫಸ್ಟ್ ಅರ್ಧ ನೀರನ್ನು ಹಾಕಿ ಫಸ್ಟ್ ಲೇಯರ್ ಡಿಕಾಕ್ಷನ್ ಆಗಲಿಕ್ಕೆ ಬಿಡಬೇಕು, ಅಂದರೆ ಫಿಲ್ಟರ್ ಆಗಲಿಕ್ಕೆ ಬಿಡಬೇಕು. ಮುಚ್ಚಿಟ್ಬಿಟ್ಟು ಯಾವುದೇ ಕಾರಣಕ್ಕೆ ಓಪನ್ ಆಗಿಟ್ಬೇಡಿ, ಯಾಕಂತಂದರೆ ಫ್ಲೇವರ್ ಹೋಗುತ್ತೆ. ಒಂದು ಲೇಯರ್ದು ಡಿಕಾಕ್ಷನ್ ರೆಡಿ ಆದ ನಂತರ ಮತ್ತೆ ಉಳಿದಿರೋ ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಮುಚ್ಚಿಟ್ಬಿಡಿ. ಯಾವುದೇ ಕಾರಣಕ್ಕೆ ಮತ್ತೆ ಹೇಳ್ತಿದ್ದೇನೆ, ಓಪನ್ ಮಾಡಿ ಇಡಬೇಡಿ, ಯಾಕಂತಂದರೆ ಕಾಫಿ ಫ್ಲೇವರ್ ಇದೆಯಲ್ವ ಹೊರಟೋಗುತ್ತೆ. ಈ ಡಿಕಾಕ್ಷನ್ ರೆಡಿ ಆಗ್ತಾ ಇದ್ದಾಗೆ ನಾನು ಫಿಲ್ಟರ್ ಇಲ್ಲದಿದ್ದರೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್. ಒಂದು ಬೌಲನ್ನು ತಗೊಳ್ಳಿ. ತಗೊಂಡು ಅದಕ್ಕೊಂದು ಸ್ಟೇನರನ್ನು ಈ ಥರ ಇಟ್ಬಿಡಿ. ಕಾಫಿ ಇದು ಟೀ ಸೋಸೋ ಸ್ಟೇನರ್ ಇರುತ್ತಲ್ವ, ಅದು ಜ್ಯೂಸ್ ಇದು ಓಕೆ, ಯಾವುದಾದ್ರೂ ಓಕೆ. ಅದರ ಮೇಲೆ ಕ್ಲೀನಾಗಿರುವಂತಹ ಒಂದು ಕ್ಲಾತನ್ನು ಹಾಕ್ಕೊಳ್ಳಿ, ಬಟ್ಟೆನ ಹಾಕ್ಕೊಳ್ಳಿ. ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಕಾಫಿ ಪುಡಿಯನ್ನು ಹಾಕಿ, ಸೇಮ್ ಕ್ವಾಂಟಿಟಿ, ಅಂದರೆ ನಾವು ಫಿಲ್ಟರ್ ಕಾಫಿಯಲ್ಲಿ ಎಷ್ಟು ಮೆಷಿನ್ಗೆ ಎಷ್ಟು ಹಾಕಿದ್ವಿ ಅದೇ ಥರ 2 ಟೇಬಲ್ ಸ್ಪೂನ್ ಕಾಫಿ ಪುಡಿ, ಅರ್ಧ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಬ್ಯಾಚ್ ಬೈ ಬ್ಯಾಚ್ ಹಾಕ್ಬೋದು, ಅಥವಾ ಒಟ್ಟಿಗೆ ಬೇಕಾದರೂ ಹಾಕಿ ಇದನ್ನ ಮುಚ್ಚಿಟ್ಬಿಡಿ. ಯಾವುದೇ ಕಾರಣಕ್ಕೆ ಇದನ್ನು ಕೂಡ ಓಪನ್ ಮಾಡಿ ಇಡಬೇಡಿ, ಫ್ಲೇವರ್ ಹೊರಟೋಗುತ್ತೆ. ಸ್ವಲ್ಪ ಹೊತ್ತಾದರೆ ಈ ಕಾಫಿ ಫಿಲ್ಟರ್ ಮೆಷಿನಲ್ಲಿ ಹಾಕಿರುವಂತಹ ಡಿಕಾಕ್ಷನ್ ಕೂಡ ರೆಡಿ ಆಗಿದೆ. ಕರೆಕ್ಟಾಗಿ 1 ಕಪ್ಪಷ್ಟು ನೀರು ಹಾಕಿದ್ದೇನೆ. 1 ಕಪ್ಪಷ್ಟು ಸ್ಟ್ರಾಂಗ್ ಆಗಿರುವಂತಹ ಡಿಕಾಕ್ಷನ್ ರೆಡಿ ಆಗಿರುತ್ತೆ. ಡಿಕಾಕ್ಷನ್ ಆದ ನಂತರ ಕೂಡ ಅಷ್ಟೇ ಈ ಪಾತ್ರೆಯನ್ನು ಮುಚ್ಚಿಡಬೇಕು. ಇವಾಗ ಇನ್ನೊಂದು ಫಿಲ್ಟರ್ ಇಲ್ಲದೆ ನಾನು ಕಪ್ಪಲ್ಲಿ ಮಾಡೋ ತೋರಿಸ್ತಿದ್ದೀನಲ್ವ, ಅದು ಕೂಡ ಕಂಪ್ಲೀಟಾಗಿ ಫಿಲ್ಟರ್ ರೆಡಿ ಆಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ಉಳ್ಕೊಂಡಿದೆ ಅಂತಂದರೆ ಅದನ್ನ ಹಿಂಡಿ ಈ ಥರ ನೀವು ಒಂಚೂರು ವೇಸ್ಟ್ ಮಾಡಬೇಡಿ, ಆ ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಅರ್ಧ ಕಪ್ಪಷ್ಟು ಡಿಕಾಕ್ಷನ್ ರೆಡಿ ಆಗಿದೆ. ಇದು ನಮಗೆ ಫಿಲ್ಟರ್ ಮೆಷಿನ್ ಇಲ್ಲದಿದ್ದರೆ ಟಿಪ್ಸ್. ಇವಾಗ ಹಾಲನ್ನು ಬಿಸಿ ಮಾಡ್ಕೋಬೇಕು. 2 ಕಪ್ಪಷ್ಟು. ಇವಾಗ ನಾನು ಡಿಕಾಕ್ಷನ್ ಎಷ್ಟಾದರೂ ಇರಲಿ, ಇವಾಗ ಕಾಫಿ ಮಾಡೋದು 2 ಕಪ್ಪಷ್ಟು. ಸೊ 2 ಕಪ್ಪಷ್ಟು ಹಾಲನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಒಂದು ಸ್ವಲ್ಪ ಹಾಲು ಬೇಕಾದರೆ ಕಮ್ಮಿ ಇಟ್ಕೊಳ್ಳಿ, ಯಾಕಂತಂದರೆ ನಾವು ಡಿಕಾಕ್ಷನ್ ಮಿಕ್ಸ್ ಮಾಡೋದಿರುತ್ತಲ್ವ, ಹಾಲು ತುಂಬಾ ದಪ್ಪ ಇರಬೇಕು. ಯಾವಾಗಲೂ ದಪ್ಪ ಹಾಲಿದ್ರೇ ನಮಗೆ ಕಾಫಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಸಕ್ಕರೆನ ಅಷ್ಟು ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸಿ ಆದ ನಂತರ ಇವಾಗ ನಾವು ಇದಕ್ಕೇನೆ ಡಿಕಾಕ್ಷನ್ ಹಾಕ್ಕೊಳ್ಳೋಣ. ನಾನು 2 ಕಪ್ಪಷ್ಟು ಕಾಫಿ ಮಾಡ್ತಾ ಇದ್ದೇನೆ, ಆದ್ದರಿಂದ ಅರ್ಧ ಕಪ್ಪಷ್ಟು ಡಿಕಾಕ್ಷನನ್ನು ಹಾಕೊತಾ ಇದ್ದೇನೆ. 1 ಕಪ್ ಆದರೆ 1/4 ಕಪ್ಪಷ್ಟು ಡಿಕಾಕ್ಷನ್ ಲೆಕ್ಕ.
ಈ ಡಿಕಾಕ್ಷನನ್ನು ನಾವು ಹಾಲಿಗೆ ಹಾಕಿ ಒಂಚೂರು ಕುದಿಸ್ಬೋದು. ಕೆಲವರು ಏನು ಮಾಡ್ತಾರೆ, ಡಿಕಾಕ್ಷನ್ ರೆಡಿ ಮಾಡಿಕೊಂಡು ಬಿಸಿ ಮಾಡಿರೋ ಹಾಲನ್ನು ಹಾಕ್ತಾರೆ. ಡಿಕಾಕ್ಷನ್ ತಣ್ಣಗಿದ್ರೆ ಏನಾಗುತ್ತೆ ಅಂತಂದರೆ ಕಾಫಿ ತಣ್ಣಗಾಗುತ್ತೆ. ಬಿಸಿ ಬಿಸಿ ಆಗಿರುವಂಥ ಕಾಫಿ ಬೇಕು ಅಂತಂದರೆ ನಾವು ಕುದಿಯುತ್ತಿರುವ ಹಾಲಿಗೆ ಡಿಕಾಕ್ಷನ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದರೆ ಕಾಫಿ ಬಿಸಿ ಬಿಸಿ ಆಗಿರುತ್ತೆ, ಘಮ ಘಮ ಆಗಿರುತ್ತೆ. ಅದೇ ಥರ ಇದು ಓಲ್ಡ್ ಸ್ಟೈಲಲ್ಲಿರುವಂತಹ ಟಂಬ್ಲರ್ ಕಾಫಿ ಕುಡಿಲಿಕ್ಕೆ ಇರುವಂಥದ್ದು. ಅದರಲ್ಲಿ ಕಾಫಿ ಕುಡಿದರೆ ಮಜನೇ ಬೇರೆ. ಬಿಸಿ ಬಿಸಿ ಇರುವಾಗಲೇ ನೀವು ಈ ಲೋಟ ಅಥವಾ ಈ ಟಂಬ್ಲರಿಗೆ ಕಾಫಿನ ಹಾಕ್ಕೊಂಡು ಬಿಸ್ಕೆಟ್ ಜೊತೆ ಬೆಳಗ್ಗೆ ತಿಂತಾ ಇದ್ರಿ ಅಥವಾ ಸಾಯಂಕಾಲ ಹೊತ್ತು ಈ ಕಾಫಿನ ಕುಡಿತಾ ಇದ್ದರೆ ಅದರ ಮಜನೇ ಬೇರೆ. ಪರ್ಫೆಕ್ಟಾಗಿ ಕಾಫಿ ಮಾಡುವಂತಹ ವಿಧಾನವನ್ನು ನಾನು ಹೇಳಿಕೊಟ್ಟಿದ್ದೇನೆ. ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಹೋಟೆಲ್ಗಿಂತ ರುಚಿಯಾಗಿರುವಂತಹ ಕಾಫಿನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.